ಕರಾವಳಿಯಲ್ಲಿ ಇದೀಗ ಚಂದ್ರನ್ ಹೆಸರು ಭಾರಿ ಸದ್ದು ಮಾಡ್ತಿದ್ದು ಎಲ್ಲರೂ ಏನಿ ಚಂದ್ರನ್ ಎಂದು ಕುತೂಹಲದಿಂದ ಕಾಯುವಂತೆ ಮಾಡಿದೆ. ಬೆಳ್ತಂಗಡಿ ತಾಲೂಕಿನ ಗ್ರಾಮೀಣ ಯುವಕರು ಮಾಡಿರುವ ಹೊಸ ಕಿರುಚಿತ್ರವೇ ಚಂದ್ರನ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಚಿನರ ಲೋಕ ಮೋಕೆದ ಕಲಾವಿದ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬಂಟ್ವಾಳ ವತಿಯಿಂದ ನಡೆದ ಕರಾವಳಿ ಕಲೋತ್ಸವ 2021ರ ಭವ್ಯ ವೇದಿಕೆಯಲ್ಲಿ ಫೆಬ್ರವರಿ 25ರಂದು ಕಿರುಚಿತ್ರದ ಟ್ರೇಲರ್ ಬಿಡುಗಡೆಗೊಂಡಿದೆ. ಇದೀಗ ಕಿರುಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದ್ದು ಯೂಟ್ಯೂಬ್ನಲ್ಲಿ ಸಾಕಷ್ಟು ಹವಾ ಸೃಷ್ಟಿ ಮಾಡ್ತಿದೆ. ಮಂತ್ರದೇವತೆ ಕ್ರಿಯೇಷನ್ ಅಡಿಯಲ್ಲಿ ಕುಶಾಲ್ ಗೌಡ ಹೊಸಮನೆ ಕತೆ ಬರೆದಿರುವ ರಕ್ಷಿತ್ ರೈ ಪೂಂಜಾಲಕಟ್ಟೆ ನಿರ್ದೇಶನದಲ್ಲಿ ಕ್ರಿಯೇಟಿವ್ ಕ್ಯಾಮರಾಮ್ಯಾನ್ ಬಾತು ಕುಲಾಲ್ ಅವರ ಕ್ಯಾಮೆರಾ ಕೈಚಳಕದಲ್ಲಿ ಸಚಿನ್ ಅತ್ತಾಜೆ ಮತ್ತು ಜಯರಾಜ್ ಅತ್ತಾಜೆ ಸಹ ನಿರ್ದೇಶನವಿರುವ ಸಂತೋಷ್ ಮೂರ್ಜೆ ಮತ್ತು ಜಗದೀಶ್ ಅತ್ತಾಜೆ ಸಹಕಾರದೊಂದಿಗೆ ಮೂಡಿಬಂದಿರುವ ಕಿರುಚಿತ್ರ ತನ್ನ ಟ್ರೇಲರ್ ಮೂಲಕವೇ ಜನರ ಕುತೂಹಲವನ್ನ ಕೆರಳಿಸಿದೆ. ಚಲನಚಿತ್ರ ಸಂಗೀತ ನಿರ್ದೇಶಕ ಗುರು ಬಾಯಾರ್ ಈ ಚಿತ್ರಕ್ಕೆ ಸಂಗೀತ ನೀಡಿದ್ದು, ಚಲನಚಿತ್ರ ನಟ ಡಿಎಸ್ ಬೋಲೂರು, ರತ್ನದೇವ್ ಪೂಂಜಾಲಕಟ್ಟೆ, ನಮಿತಾ ಸುವರ್ಣ, ನಿತೇಶ್ ರಾಯಿ, ಸುರೇಶ್ ಕುಡ್ಕೋಲಿ ಮುಂತಾದ 35ಕ್ಕೂ ಹೆಚ್ಚು ಗ್ರಾಮೀಣ ಪ್ರತಿಭೆಗಳು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಚಂದ್ರನ್ ಟ್ರೈಲರ್ ಬಹಳ ಕುತೂಹಲಕಾರಿಯಾಗಿ ಮೂಡಿಬಂದಿದ್ದು ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದೆ. ಅದ್ಭುತವಾದ ಒಂದು ಕಿರುಚಿತ್ರವನ್ನು ಈ ತಂಡದಲ್ಲಿ ಮಲ್ತಿರು ದಪಂಡ ಈ ತಂಡದ ಬಗ್ಗೆ ಗೆಡ್ಡೆ ಪೊಲಪೀತಿ ನಡೆದವರ ಎರಡು ಪಾತ್ರ ಪಂಪೆ ಚಂದ್ರನ್ ಒಂಜಿ ಪೊರ್ತರು ನಮ್ಮ ಪೂರ ಜನತಲ ನಿದ್ರೆಯನ್ನು ಹಾಳು ಮಾಡ್ತಿರೋ ಒಂದು ವ್ಯಕ್ತಿ ಇತ್ತು ಅಂತಂದ ಚಂದ್ರನ್ ಅಂಚಿನ ಆ ಕಥೆಗಳ ಈ ಕಥೆಗಳಾದ ಉಂಡು ಬಂದ ನನ್ನ ಸಿನಿಮಾ ದ್ವೀಪಕ್ಕಲ್ಲಿ ಗೊತ್ತಾವಡು ಅಂದ್ರ ಆಯನ ಪುದಾಡು ತಯಾರಾಯ್ತಾನೆ ಈ ಸಿನಿಮಾ ಕಿರುಚಿತ್ರ ಬಾರಿ ಅದ್ಭುತವಾದ ಈ ಟ್ರೇಲರ್ ಬಿಡುಗಡೆ ಆದ ನೆತ ನಿರ್ದೇಶನ ಮಾಡ್ತಿನಾರು ಯುವ ವರಿ ಕಲಾವಿದೆ ರಂಗಭೂಮಿಯಲ್ಲಿ ಮಸ್ತ್ ಬೆಂತಿನ ಒಂಜಿ ಕಲಾವಿದೆ ರಕ್ಷಿತ್ ರಾಯ್ ಪುಂಜಾಲಕಟ್ಟೆ ಅಂಚನೆ ಇದನ್ನು ಬರೆತಿನಾರು ಕುಶಾಲ್ ಗೌಡ ಒಂಜಿ ಉಮೇದ್ ಇತರ ಜವಣಿಯ ಕೂಟ ಪಣಿಯರೆ ಮಸ್ತ್ ಖುಷಿ ಅವನುಂಟು ನೆತ ಸಹ ನಿರ್ದೇಶನ ಮಾಡ್ತಿನಾಗಲು ಜಯರಾಜ್ ಅತ್ತಾಜೆ ಬುಕ ಸಚಿನ್ ಅತ್ತಾಜೆ ಈ 2 ಜನ ಮಸ್ತ್ ಸಮಯದ ಈ ಕೂಟದಲ್ಲ ಮಸ್ತ್ ಸಮಯದಿಂದ ಅದಕ್ಕೆ ಪೊಂಬುದು ಮಲ್ತಿನ ಒಂಚಿನ ಕಿರುಚಿತ್ರ ఒక ವಿಶೇಷವಾದ ಬಂಡ ಒಂದು ಅದಕ್ಕೆ ಖರ್ಚು ಆಯ್ನ ತೋಜುಡು ಸಾಧಾರಣ 1.5 ಲಕ್ಷ ರೂಪಾಯಿ ಮಿತ್ತು ಖರ್ಚು ಆಯ್ನ ಈ ಸಿನಿಮಾ ದಯಪಟ್ಟ ಅದಕ್ಕೆ ಓಲ್ ಹಾಕಲು ರಾಜ್ಯ ಮಾಡ್ತಿದ್ದೀರಿ ಒಯ್ಟ್ಲ ರಾಜ್ಯ ಮಾಡ್ತಿದ್ದೀರಿ ದಯಪಟ್ಟ ಅದ್ದೂರಿ ಅದು ಒಂದು ಸಿನಿಮಾ ಇಂಥ ತೆಪ್ಪಲಿ ಆ ರೀತಿ ಈ ಕಿರುಚಿತ್ರವನ್ನು